ಜಪಮಾಲೆಯಂತೆ ಕೈಯಲ್ಲಿ ಮಂತ್ರವ ಸ್ತುತಿ ಮಾಡೋ ತಂಬುರನಂತೆ ಸ್ವಾಮಿ ಸಂಗೀತ ಹಿಂದುಳಿತೆ ಜಪಮಾಲೆಯಂತೆ ಕೈಯಲ್ಲಿ ಸ್ತುತಿ ಮಾಡೋ ತಂಬುರನಂತೆ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಸ್ವಾಮಿ ಬ್ರಹ್ಮಯಾಮದಲ್ಲಿ ಪೂಜಾ ಕ್ಷೇತ್ರದಲ್ಲಿ ಸನ್ನಿಧಿಯಲ್ಲಿ ನಾನಿರುವೆ ಬ್ರಹ್ಮಯಾಮದಲ್ಲಿ ಪೂಜಾ ಕ್ಷೇತ್ರದಲ್ಲಿ ಸನ್ನಿಧಿಯಲ್ಲಿ ನಾನಿರುವೆ ರತ್ನಗಿರಿನಾಥ ಅಯ್ಯಪ್ಪ ನಿನ್ನ ಪುಣ್ಯಾಕ್ಷರ ಮಂತ್ರ ಹಾಡಿ ಅಯ್ಯಪ್ಪ ಪುಣ್ಯಾಕ್ಷರ ಮಂತ್ರ ಸಂತಸದ ನೋಡೆ ಸ್ವಾಮಿ ಸಂಗೀತದಿಂದಲೇ ಗಾನ ಬಂದಾರವನು ನಾನು ಜಪಮಾಲೆಯಂತೆ ಕೈಯಲ್ಲಿ ಮಂತ್ರವ ಸ್ತುತಿ ಮಾಡೋ ತಂಬುರನಂತೆ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಸ್ವಾಮಿ ಮನುಷ್ಯನು ಆದಲನ್ನ ಕಾಲೋ ಮಣಿಕಂಠ ಸ್ವಾಮಿ ಬಾಲತಾರೋ ಮನುಷ್ಯನು ಆದಲನ್ನ ಕಾಲೋ ಮಣಿಕಂಠ ಸ್ವಾಮಿ ಬಾಲತಾರೋ ಮದನ ಸರಗಲ ದೂರ ಮಾಡುವ ಮಹಾನೋಪದೇಶದ ಸ್ವೀಕಾರೆ ಮಹಾರಾಜಗಳ ದೂರ ಮಾಡುವ ಮಹಾನೋಪದೇಶವನಿದ್ದಾರೆ ಮಹಾನೋಪದೇಶವನಿದ್ದಾರೆ ಸ್ವಾಮಿ ಸಂಗೀತದಿಂದಲೇ ಗಾನ ಬಂದಾರ್ವನು ನಾನು ಜಪಮಾಲೆಯಂತೆ ಕೈಯಲ್ಲಿ ಮಂತ್ರವ ಸ್ತುತಿ ಮಾಡೋ ತಂಬುರನಂತೆ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಸ್ವಾಮಿ ಸಾರೋಪದೇಶಗಳ ನಿನ್ನಯ ನಾಮದ ಮೊದಲಾಕ್ಷರವಾಗಿ ಆಡೋ ಸಾರೋಪದೇಶಗಳ ನಿನ್ನಯ ನಾಮವ ಮೊದಲಕ್ಷರವಾಗಿ ಆಡುವೆ ಈ ವಿಶ್ವದಾದ್ಯಂತ ಆಡಿ ಭಗವಂತ ನಿನ್ನ ತೇಜ ಸ್ವರೂಪವ ಸಾರುವೆ
ಈ ವಿಶ್ವದಾದ್ಯಂತ ಹಾಡಿ ಭಗವಂತ ನಿನ್ನ ದಯ ಸ್ವರೂಪವ ಮನದಲ್ಲಿ ನಾ ಪೂಜಿಸುವ ಸ್ವಾಮಿ ಸಂಗೀತದಿಂದಲಿದೆ ಗಾನಗಂಧರ್ವವು ನಾನು ಜಪಮಾಲೆಯಂತೆ ಕೈಯಲ್ಲಿ ಮಂತ್ರವ ಸ್ತುತಿ ಮಾಡು ತಂಬುರನಂತೆ ಸ್ವಾಮಿ ಸಂಗೀತದಿಂದಲಿದೆ ಗಾನಗಂಧರ್ವವು ನಾನು ಜಪ ಮಾಡಲಂತೆ ಕೈಯಲ್ಲಿ ಸ್ತುತಿ ಮಾಡು ತಂಬುರನಂತೆ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಸ್ವಾಮಿ ಜಯ ಮಾಯೆ ಬೇಕು ಮಲಕಾಯೆ ಪಿಟಿ ಶಾಂತಿ ಜಯ ಮಾಯೆ ಬೇಕು ಮಲಕಾಯೆ चिटे कलेवर निज षटकृत समन रतिनुत पावन रतिपति ताये बारे भाग्य ಬಂದಿಯೇ बारे ಭಾಗ್ಯ ಬಂದಿಯೇ बारे जानकी ಮಂಗಲ ಮುದ ಬರಿತೆ ಸಿಂಗಾಲ ಮುಖಿ ಮಂಗಲ ಮುದ ಬರಿತೆ ಸಿಂಗಾಲ ಹಿಂಗಲದ ಜಗಪಹಾಂಗಿಯನ್ನ ರಂಗ ವಿಮಾನ ಸಿಂಗಲ ಕೋರೆ ಬಾರೋ ಭಾಗ ಬಂದು ಬಾರು ಜಾನಕಿ ಬಾರೋ ಬಾರು ಜಾನಕಿ ರಾಮ ಸುಂದರ ರಾಣಿ ಕಾಮಾಕ್ಷಿ ಕಲ್ಯಾಣಿ ಶ್ಯಾಮ ಸುಂದರ ರಾಣಿ ಕಾಮಾಕ್ಷಿ ಕಲ್ಯಾಣಿ ಕಾಮಿನಿ ಮಣಿ ಸತ್ಯ ಭಾಮೆ ರುಕ್ಮಿಣಿ ಗೋಮಿನಿ ರಮ ಸತನಾಮ ಮನಾಮಿ ಬಾರೆ ಭಾಗ್ಯ ಬಂದಿಯೇ ಬಾರೆ ಜಾನಕಿ ಬಾರೋ ಭಾಗ್ಯ ಬಂದಿಯೇ ಬಾರೆ ಜಾನಕಿ ಬಾರೆ ಬಾರೆ ಸೋರಸ ಸಾಗು ಸೋರಿದ ಕವಕ ಬವಾರಿ ಜನಿದಿಯೇ ಬಾರೋ ಭಾಗ್ಯ ಬಂದಿಯೇ ಬಾರೆ ಜಾನಕಿ ಬಾರೋ ಭಾಗ್ಯ ಬಂದಿಯೇ ಬಾರೆ ಜಾನಕಿ ಬಾರೆ ಜಾನಕಿ ಜ್ಯೋತಿ ಬೆಳಗೆ ಬೆಳಗಿ ಜ್ಯೋತಿ ಬೆಳಗೆ ಬೆಳಗಿ ಜ್ಯೋತಿ ಬೆಳಗೆ ಬೆಳಗಿ ಜ್ಯೋತಿ ಬೆಳಗೆ ಬೆಳಗಿ ಅರುಳು ಹೇಳದ ಊರಿನ ತೇರದೆ ಊರಿನ ತೇರದೆ ಮಂಗಳ ಬಾಲವಿರಲ ಮಂಗಳ ಗೋಪಿ ಬೆಳಗ್ಗೆ ಬರಲಿ
ಸುಖ ಸೌಭಾಗ್ಯ ಜೀವನ ಸಾಧನ ಸುಖ ಸೌಭಾಗ್ಯ ಜೀವನ ಸಾಧನ ಕರುಣಿತ ಸ್ನೇಹ ಪಂಕಭಾಮೋದನ ಕರುಣಿತ ಸ್ನೇಹ ಪಂಕಭಾಮೋದನ ಸ್ವರ್ಗದೂತರೇ ಬರಲಿ ಗೋಪಿ ಬಾಳಗೆ ಬರಲಿ ಗೋಪಿ ಬಾಳಗೆ ಬರಲಿ ಕುಂಕುಮ ಹಣೆಯಲಿ ಕರಿಮಣಿ ಕೋರಳಲಿ ಕುಂಕುಮ ಹಣೆಯಲಿ ಕರಿಮಣಿ ಕೋರಳಲಿ ಧರಿಸುವ ಭಾಗ್ಯ ಅನುದಿನ ದೊರೆಯಲಿ ಧರಿಸುವ ಭಾಗ್ಯ ಅನುದಿನ ದೊರೆಯಲಿ ನಮೋವಿನ ಮೊಗವಿರಲಿ ನಮೋವಿನ ನಮೋವಿನ ಮೊಗವಿರಲಿ ನಮೋವಿನ ಮೊಗವಿರಲಿ ಗೋಪಿ ಬಾಳಗೆ ಬರಲಿ ಗೋಪಿ ಬಾಳಗೆ ಬರಲಿ ಮೋಟದ ಹೂಬೇಕೆ ಪರಿಮಳದ ಹೂಬೇಕೆ ಪರಿಮಳದ ಸಂಪಿಗೆ ಜಾಜಿ ಸೇವಂತಿಗೆ ಮಲ್ಲಿಗೆ ಸಂಪಿಗೆ ಜಾಜಿ ಸೇವಂತಿಗೆ ಮಲ್ಲೆ ಗುಲಾಬಿ ವಿಠಲನ ತೋಟದ ಹುಲ್ಲನಾದಿ ವಿಠಲನ ತೋಟದ ಹೂಬೇಕೆ ಪರಿಮಳದ ಹೂಬೇಕೆ ಪರಿಮಳದ ದಾರದಿ ಕಟ್ಟಿಲ್ಲ ಮಾರು ಹಾಕುವುದಲ್ಲ ದಾರದಿ ಕಟ್ಟಿಲ್ಲ ಮಾರು ಹಾಕುವುದಲ್ಲ ಕೇರಿ ಕೇರಿಗಳಲ್ಲಿ ಮಾರುವುದಲ್ಲ ಕೇರಿ ಕೇರಿಗಳಲ್ಲಿ ಮಾರುವುದಲ್ಲ ಮೂರಿ ಬಗುದಿಯಂಬ ಬಾರಿಯ ಸೊಬಗಿನ ಮೂರಿ ಬಗುದಿಯಂಬ ಬಾರಿಯ ಸೊಬಗಿನ ಮಾರೇಳಿ
ಸೊಗಡಿಂದ ಕಂಗೊಳಿಸುವ ಮುಚ್ಚ ಜನರುವನ ಮನವೇ ಘನಲೆ ಹರಿನಾಮವನೆನೆದರೆ ಸ್ನಾನವನರೇನೋ ಮೌನವನರೇನೋ ಮೌನವನರೇನೋ ಜ್ಞಾನವನರಿ ಅರ್ಚಿಸಲರಿಯೇನೋ ಮೆಚ್ಚಿಸಲರಿಯೇನೋ ಅರ್ಚಿಸೆಂದೆನ ಬೇಡ ಅನಂತ ಗೋವಿಂದ ಮುಕುಂದನ ಅಚ್ಯುತಾನಂದ ಗೋವಿಂದ. ಅದಕ್ಕೂ ಕೂಡ ನಾವೆಲ್ಲರೂ ಕೂಡ ಆ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾ ಇದ್ದಾರೆ.
ಪರಿಷತ್ ಮಂಗಳೂರು ಜಿಲ್ಲೆ, ಅದೇ ರೀತಿ ಹರೀಶ್ ಶೇಟ್ ಉಪಾಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಮಂಗಳೂರು ಜಿಲ್ಲೆ, ಅದೇ ರೀತಿ ನಮ್ಮ ಜೊತೆ ಇವತ್ತು ನಮ್ಮದೇ ಮಂದಿರದ ಮಹಾಪೋಷಕರಾದಂಥ ಶ್ರೀ ರಾಮಣ್ಣ ಶೆಟ್ಟಿ ಮುಂಬೈ ಇದ್ದಾರೆ. ಹಾಗೆ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀ ವಿ ನಾರಾಯಣ ಕೊಪ್ಪಳ ಇವರು, ಅದೇ ರೀತಿ ಮಂದಿರದ ಕಾರ್ಯದರ್ಶಿ ಆಗಿರುವಂತಹ ಶ್ರೀ ಆಶಿಕ್ ಮಾಡೂರು ಹಾಗೂ ಕೋಶಾಧಿಕಾರಿಯಾಗಿರುವಂತಹ ಶ್ರೀ ಅಮಿತ್ ಸಂಕೋಳಿಗೆ ಇವರು ಕೂಡ ಇದ್ದಾರೆ. ಅದೇ ರೀತಿ ನಮ್ಮ ಜೊತೆ ನಮ್ಮ ಮಂದಿರದ ಮಾಜಿ ಅಧ್ಯಕ್ಷರಾಗಿರುವ ರಮನಾಥ್ ಕೋಟೆಗಾರ್ ಇವರು ಕೂಡ ಇದ್ದಾರೆ. ತಮ್ಮೆಲ್ಲರನ್ನ ಈ ಒಂದು ಗೋದತ್ತು ಸ್ವೀಕಾರಕ್ಕೆ ಮಂದಿರದ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇದೀಗ ಮಂದಿರದ ಪದಾಧಿಕಾರಿಗಳು ನಗದು ರೂಪದ ಚೆಕ್ ಅನ್ನ ವಿಶ್ವ ಹಿಂದೂ ಪರಿಷತ್ ಇದರ ಪದಾಧಿಕಾರಿಗಳಿಗೆ ನೀಡಿ ನಮ್ಮ ಗೋದತ್ತು ಕಾರ್ಯಕ್ರಮದ ಒಂದು ಬೆಂಬಲವನ್ನ ತೋರಿಸಬೇಕು ಹೇಳಿಕೊಳ್ತಾ ಇದ್ದೇವೆ. ಗಣಪತಾಯ ನಮಃ ಓಂ ಗಣಪತಾಯ ನಮಃ ಕರನು ಬೆಳಕನೆ ಕನಕರು ಬೀಜಗುರಿ ಗೋಶಾಲೆಯಲ್ಲಿ ಒಂದು ಹತ್ತನ್ನ ಸ್ವೀಕಾರ ಗೋದತ್ತು ಸ್ವೀಕಾರ ಕಾರ್ಯಕ್ರಮ ಇದೀಗ ನಡೀತಾ ಇದೆ. ಧನ್ಯವಾದಗಳು. ಅದೇ ರೀತಿ ಗೋದತ್ತು ಸ್ವೀಕಾರದ ಒಂದು ಫಲಕವನ್ನ ಮಂದಿರಕ್ಕೆ ಸಂಘಟನೆಯ ಮುಖಂಡರು ನಮಗೆ ಹಸ್ತಾಂತರಿಸಿದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರಿಗೂ. ಪಚೀರು ಶ್ರೀ ಗೋಶಾಲೆಗೆ ನೀಡಲು ಒಂದು ಕಾಣಿಕೆ ಒಟ್ಟಿಗೆಯನ್ನ ನಾವು ಇಲ್ಲಿ ಏರ್ಪಡಿಸಿದ್ದೆವು. ಅದರ ನಗದನ್ನು ಕೂಡ ಆ ಚೆಕ್ಕಿನ ಮುಖಾಂತರ ಅದರಲ್ಲಿ ನಾವು ಸೇರಿಸಿ ಹಸ್ತಾಂತರಿಸಿದ್ದೇವೆ. ಇದೀಗ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಶರಣ್ ಪಂಪಲಿ ಒಂದು 2 ಮಾತನಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ವಿಶೇಷವಾಗಿ ಇವತ್ತು ಏಕಮ ಭಜನೆ ನಮ್ಮ ಈ ಮಂದಿರದಲ್ಲಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಗೋವಿಗೋಸ್ಕರ, ಗೋವಿನ ರಕ್ಷಣೆಗೋಸ್ಕರ ನಿರಂತರವಾಗಿ ಸೇವೆ ಮಾಡುತ್ತಿರುವಂತಹ ಗೋವು ನಿತ್ಯಾಶ್ರಯ ಟ್ರಸ್ಟಿಗೆ ಪ್ರತಿ ವರ್ಷ ಈ ಗಣೇಶ ಸೇವಾ ಸಮಿತಿಯ ವತಿಯಿಂದ ಒಂದು ಗೋವನ್ನು ದತ್ತು ತೆಗೆದುಕೊಳ್ಳುವಂತಹ ಕಾರ್ಯಕ್ರಮವನ್ನು ಈ ಮಂದಿರದವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತು ಈ ಸಂದರ್ಭದಲ್ಲಿ ಹಾಗೆ ಗೋವಿನ ದತ್ತನ್ನು ಸ್ವೀಕಾರ ಮಾಡಿಕೊಂಡು ಅದರ 1 ವರ್ಷದ ಖರ್ಚನ್ನು ಗೋವಿನ ತಾಯಿ ಟ್ರಸ್ಟಿಗೆ ಕೊಡ್ತಾ ಇದ್ದಾರೆ. ಬಹಳ ಸಂತೋಷವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಜೊತೆ ನಮ್ಮನ್ನು ಸೇರಿಸಿಕೊಂಡು ಗೋ ಸೇವೆಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡುತ್ತಿರುವಂತಹ ನಮ್ಮ ಈ ಗಣೇಶ ಸೇವಾ ಸಮಿತಿ ಹಿರಿಯ ಎಲ್ಲ ಸರ್ವ ಅಧ್ಯಕ್ಷರು, ಸದಸ್ಯರಿಗೂ ನಾನು ಅಭಿನಂದನೆಯನ್ನು, ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆಪಡುತ್ತೇನೆ. ಇದೀಗ ಏಕ ಭಜನಾ ಮಹೋತ್ಸವದ ಪ್ರಸಾದವನ್ನ ಸಂಘಟನೆಯ ಮುಖಂಡರು ಸ್ವೀಕರಿಸಬೇಕು ಹೇಳಿಕೊಳ್ತಾ ಇದ್ದೇವೆ. ಬಂದಿರುವಂತಹ ಸಂಘಟನೆಯ ಎಲ್ಲ ಮುಖಂಡರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿ ಮಂದಿರದ ಅಧ್ಯಕ್ಷರು, ಗೌರವ ಅಧ್ಯಕ್ಷರು ಹಾಗೂ ನಮ್ಮ ಜೊತೆ
ಜೈ ಶ್ರೀರಾಮ್. ಗಣೇಶ ಮಂದಿರ ಬೀರಿ ಇವರು ಗಣೇಶ ದೇವರ ಸೇವೆಯನ್ನು ಮಾಡುವುದರೊಂದಿಗೆ ಗೋ ಸೇವೆ ಹಾಗೆ ಬೇರೆ ಬೇರೆ ಸೇವಾ ಕಾರ್ಯಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ 3 ವರ್ಷದಿಂದ ನಿರಂತರವಾಗಿ ಏನು ಗೋವಿನ ಸೇವೆ ಮಾಡಬೇಕು ಎನ್ನುವಂಥ ತೀರ್ಮಾನವನ್ನು ಮಾಡಿ ಈ ಬಾರಿ ಕೂಡ ಒಂದು ಗೋವನ್ನು ದತ್ತು ತಗೊಂಡಿದ್ದಾರೆ. ನಮ್ಮ ವಿಶ್ವ ಹಿಂದೂ ಪರಿಷತ್ ನಡೆಸುವಂಥ ಗೋವನಿತಾಶ್ರಯ ಟ್ರಸ್ಟ್ ಫಜೀರ್ನಲ್ಲಿ ನಡೆಯುವಂಥ ಈ ಸೇವಾ ಸಂಸ್ಥೆಗೆ 3ನೇ ವರ್ಷ ನಿರಂತರವಾಗಿ ಒಂದು ಗೋವನ್ನು ವರ್ಷ ಪೂರ್ತಿ ಸಾಕುವಂತ ದತ್ತು ತಗೊಂಡಿದ್ದಾರೆ. ಇವರ ಈ ಕಾರ್ಯ ಶ್ಲಾಘನೀಯವಾದುದು. ಇದಕ್ಕಾಗಿ ವಿಶೇಷವಾಗಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಗೋವನಿತಾಶ್ರಯ ಟ್ರಸ್ಟ್ನಿಂದ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಇನ್ನೊಂದು ಸೇವಾ ಸಂಸ್ಥೆ ಕುತ್ತಾರಿನಲ್ಲಿರುವಂಥ ಆಶ್ರಮ, ಆ ಮಕ್ಕಳ ಆಶ್ರಮಕ್ಕೂ ಕೂಡ ಪ್ರತಿ ವರ್ಷ ಅನ್ನದಾನ ಊಟವನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಸೇವೆಯು ನಿರಂತರವಾಗಿ ನಡೆಯಲಿ. ಇನ್ನು ಕೂಡ ಸಾಮಾಜಿಕ ಕೆಲಸಗಳನ್ನು ಮಾಡುವಂಥ ಶಕ್ತಿಯನ್ನು ಆ ಮಹಾಗಣಪತಿ ದೇವರು ನೀಡಲಿ. ನಿಮ್ಮ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಬೇರೆ ಬೇರೆ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ. ಇದೆಲ್ಲವೂ ನಿರಂತರವಾಗಿ ನಡೆಯಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಈ ಸಮಿತಿಯ ಅಧ್ಯಕ್ಷರು ಹಾಗೆ ಎಲ್ಲ ಪದಾಧಿಕಾರಿಗಳು ಎಲ್ಲ ಅವರ ಹಿತೈಷಿಗಳಿಗೂ ಆ ಗೋಮಾತೆಯ ಆಶೀರ್ವಾದ ಇರಲಿ ಅಂತ ಆ ಗೋಮಾತೆಯಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಜೈ ಗೋಮಾತರಂ. ಹರಿ ಓಂ. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಬೀರಿ ಕೋಟೆಕಾರ್ ಶ್ರೀ ಗಣೇಶ ಭಜನೆ ಮಂದಿರ ಇದರ ಆಶ್ರಯದಲ್ಲಿ 24ನೇ ವರ್ಷದ ಏಕಭಜನೆ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ಫಜೀರ್ ಗೋವನಿತಾಶ್ರಯ ಟ್ರಸ್ಟಿಗೆ ನಮ್ಮ ಶ್ರೀ ಗಣೇಶ ಭಜನೆ ಮಂದಿರದ ವತಿಯಿಂದ ಒಂದು ಗೋವಿನ ದತ್ತು ಸ್ವೀಕಾರ ಕಾರ್ಯಕ್ರಮ, ಅದೇ ರೀತಿ ಕುತ್ತಾರ್ ಬಾಲ ಸಂರಕ್ಷಣಾ ಕೇಂದ್ರಕ್ಕೆ ಒಂದು ಹೊತ್ತಿನ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಈ ದಿನ ಮಾಡ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಜೊತೆ ಇದ್ದಂಥ ಎಲ್ಲ ಮಹನೀಯರುಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸುತ್ತಾ ಮುಂದೆಯೂ ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡಬೇಕಾಗಿ ಈ ಮೂಲಕ ವಿನಂತಿ ಮಾಡ್ತಿದ್ದೇನೆ.